ಡಿಸೆಂಬರ್ 27ರಂದು ನಡೆಯಲಿರುವ ಕಾಪು ಪುರಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರುತ್ತಿದ್ದು, ಇದೀಗ ಪ್ರಮುಖ ಪಕ್ಷವೊಂದರ ನಿರ್ಲಕ್ಷ್ಯಕ್ಕೆ ಗುರಿಯಾದ ಜಿಎಸ್ಬಿ ಸಮುದಾಯದ ವ್ಯಕ್ತಿಗೆ ಕಾಂಗ್ರೆಸ್ ಮಣೆ ಹಾಕಿದ್ದು, ಆ ಅಭ್ಯರ್ಥಿ ಪರ ಮತಯಾಚನೆಗೆ ಕಾಪು ಪೇಟೆ ಪ್ರದೇಶದಲ್ಲಿ ನೂರಾರು ಕಾರ್ಯಕರ್ತರು ಮಾಜಿ ಸಚಿವ ಸೊರಕೆ ನೇತೃತ್ವದಲ್ಲಿ ತೆರಳಿದ್ದು, ವ್ಯಾಪಾರಿಗಳಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜಿಎಸ್ಬಿ ಸಮುದಾಯವೆಂದರೆ ಬಿಜೆಪಿ ವೋಟ್ ಬ್ಯಾಂಕ್ ಎಂಬುದರಲ್ಲಿ ಎರಡು ಮಾತಿಲ್ಲ. ಆದರೆ ಕಾಪು ಪುರಸಭೆಯ ಚುನಾವಣೆಯಲ್ಲಿ ಹೆಚ್ಚು ಜಿಎಸ್ಬಿ ಮತದಾರರಿರುವ 7ನೇ ಭಾರತ್ ನಗರ ವಾರ್ಡ್ನಲ್ಲೂ ಜಿಎಸ್ಬಿ ಸಮುದಾಯಕ್ಕೆ ಪ್ರಾಶಸ್ತ್ಯ ನೀಡದೆ ವಂಚಿಸಿದ್ದರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಜಿಎಸ್ಬಿ ಸಮುದಾಯ ಬಿಜೆಪಿಯ ವಿರುದ್ಧ ಸಿಡಿದೇಳುತ್ತಿದ್ದಂತೆ ಇದರ ಸದುಪಯೋಗ ಪಡೆಯಲು ಕಾಂಗ್ರೆಸ್ ಸಮಾಜ ಸೇವಕ ವಿದ್ಯಾವಂತ ಜಿಎಸ್ಬಿ ಸಮುದಾಯದ ಯುವಕ ಹರೀಶ್ ನಾಯ್ಕರನ್ನ 7ನೇ ವಾರ್ಡ್ನ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡುವ ಮೂಲಕ ದಿಟ್ಟ ಹೆಜ್ಜೇರಿಸಿ ಸಮುದಾಯದ ಮೆಚ್ಚುಗೆಯನ್ನ ಪಡೆದಿದ್ದಾರೆ. ಈ ವೇಳೆ ಮಾತನಾಡಿದ ಅಭ್ಯರ್ಥಿ ಹರೀಶ್ ನಾಯ್ಕ್ ಅವರು, ಇತರೆ ಪಕ್ಷಗಳು ನಮ್ಮ ಸಮುದಾಯವನ್ನ ವೋಟ್ ಬ್ಯಾಂಕ್ಗಾಗಿ ಉಪಯೋಗಿಸುತ್ತಿದ್ದು, ಆದರೆ ಕಾಂಗ್ರೆಸ್ ಪಕ್ಷ ನಮ್ಮ ಸಮುದಾಯಕ್ಕೆ ಅವಕಾಶವನ್ನ ಕಲ್ಪಿಸಿದೆ. ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯ ಸಹಿತ ಇತರರು ನನ್ನನ್ನ ಸೇವೆಗಾಗಿ ಆಯ್ಕೆ ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಎಂದು ಹೇಳಿದರು. ಬೇರೆ ಪಕ್ಷದಿಂದ ನಮ್ಮ ಸಮಾಜಕ್ಕಾಗಲಿ, ವಿಶ್ವಕರ್ಮ ಸಮಾಜಕ್ಕಾಗಲಿ, ಬ್ರಾಹ್ಮಣ ಸಮಾಜಕ್ಕಾಗಲಿ ಯಾವುದಕ್ಕೂ ಕೂಡ ಅವಕಾಶವನ್ನು ನೀಡಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಜಿಎಸ್ಬಿ ಸಮಾಜಕ್ಕೆ ಅವಕಾಶವನ್ನು ನೀಡಿದ್ದಾರೆ. ಹಾಗೆ ನಮ್ಮ ಸಮಾಜದವರು ಕೂಡ ನಮ್ಮನ್ನು ಬೆಂಬಲಿಸುವಂತಹ ವಿಶ್ವಾಸವಿದೆ. ಅದೇ ರೀತಿಯಲ್ಲಿ ಎಲ್ಲ ಸಮಾಜದವರು ಕೂಡ ನನ್ನನ್ನು ಬೆಂಬಲಿಸಿ ಒಂದು ಚುನಾಯಿತರನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯನ್ನಾಗಿ ಪ್ರಾರ್ಥಿಸ್ತಾ ಇದೆ. ಕಾಂಗ್ರೆಸ್ ಮುಖಂಡ ಅಮೃತ್ ಶೆಣಿಯವರು ಮಾತನಾಡಿ, ಬಿಜೆಪಿ ಜಾತಿ ಧರ್ಮ ದೇವರು ಎಂಬುದಾಗಿ ಜನರನ್ನ ಮರಳು ಮಾಡಿ ಈವರೆಗೆ ಅಧಿಕಾರವನ್ನ ನಡೆಸಿದ್ದಾಗಿದೆ. ಆದರೆ ಜನ ಬುದ್ಧಿವಂತರಾಗಿದ್ದು ಬೆಲೆ ಏರಿಕೆ ನಡೆಸುವ ಮೂಲಕ ಜನರ ಬದುಕುವ ಹಕ್ಕನ್ನ ಕಸಿದುಕೊಂಡು ಬಿಜೆಪಿಯ ವಿರುದ್ಧ ದಂಗೆ ಏಳುವ ದಿನಗಳು ದೂರವಿಲ್ಲ ಎಂದು ಹೇಳಿದರು. ಹಾಗಾಗಿ ದೇವರ ಹೆಸರಿನಲ್ಲಿ, ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡುವಂಥದ್ದು, ಗಲಭೆ ಉಂಟು ಮಾಡುವುದು, ತನ್ಮೂಲಕ ಪೋಲರೈಸೇಷನ್ ಅಂದರೆ ಮತಗಳ ಧ್ರುವೀಕರಣ ಮಾಡುವಂಥದ್ದು ಅವರಿಗೆ ಅಭ್ಯಾಸ ಆಗಿದೆ. ಆದರೆ ನಮ್ಮ ದೇಶದ ಜನ, ಈ ನಾಡಿನ ಜನ ಮೂರ್ಖರಲ್ಲ. ನಿರಂತರವಾಗಿ ಅವರನ್ನು ಮೂರ್ಖರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಬಾರಿ ಖಂಡಿತ ಜನ ಬದಲಾವಣೆ ಬಯಸಿದ್ದಾರೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಜೊತೆಗಿದ್ರು. ಸುರೇಶ್ ಶರ್ಮಾಳ್, V4 ನ್ಯೂಸ್, ಪಡುಬಿದ್ರೆ. Join MHA or BHA. Admissions open for Masters of Hospital Administration 2 years full-time and Bachelors of Hospital Administration 3 years full-time courses for 2021-2022. Affiliated to Rajiv Gandhi University of Health Science. Eligibility criteria. AJ Institute of Hospital Management and AJ Hospital and Research Center, Kuntikana, Mangaluru.